ಇತ್ತೀಚೆಗೆ ನಿಧನರಾದ ಹಿರಿಯ ಸಾಹಿತಿ ಡಾಕ್ಟರ್ ವಾಮನ ನಂದಾವರ ಅವರಿಗೆ ಭಾವಗೀತಾಂಜಲಿ ಮತ್ತು ನುಡಿನಮನ ಕಾರ್ಯಕ್ರಮವು ನಗರದ ಪತ್ತುಮುಡಿ ಸೌಧದಲ್ಲಿ ನಡೆಯಿತು. ಡಾಕ್ಟರ್ ವಾಮನ ನಂದಾವರ ಅವರು ಜಾನಪದ ವಿದ್ವಾಂಸರಾಗಿದ್ದು ಅಧ್ಯಾಪಕರಾಗಿ, ಉಪನ್ಯಾಸಕರಾಗಿ, ಬೋಧನಾಶಾಸ್ತ್ರ ಸಂಶೋಧನಾ ಮಾರ್ಗದರ್ಶಕರಾಗಿ, ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಉಪನ್ಯಾಸಕರಾಗಿ, ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಹೇಮಾಂಶು ಪ್ರಕಾಶನವನ್ನು ಸ್ಥಾಪಿಸಿ ಹೊಸ ಪ್ರತಿಭೆಗಳನ್ನು ಬೆಳಕಿಗೆ ತಂದವರು. ಇತ್ತೀಚೆಗೆ ಅವರು ನಿಧನರಾಗಿದ್ದು ಅವರಿಗೆ ನುಡಿನಮನ ಕಾರ್ಯಕ್ರಮವೂ ನಡೆಯಿತು. ದಿವಂಗತ ವಾಮನ ನಂದಾವರ ಅವರ ಸಂಗಾತಿ ಚಂದ್ರಕಲಾ ನಂದಾವರ ಅವರು ಮಾತನಾಡಿ, ಅವರ ಬೌದ್ಧಿಕ ಮಂಕು ಕಾಯಿಲೆಗೆ ಮದ್ದು ಇರಲಿಲ್ಲವಂತೆ, ಆದರೂ ಚಿಕಿತ್ಸೆಯನ್ನ ನೀಡಿದ್ದೆವು. ಚಿಕಿತ್ಸೆಗಳಲ್ಲಿ ಸಂಗೀತ ಥೆರಪಿಯೂ ಒಂದು. ನಮ್ಮ 2.5 ವರ್ಷಗಳ ವಿಶ್ರಾಂತಿಯಲ್ಲಿ ಸಂಗೀತ ಥೆರಪಿ ಇಬ್ಬರಿಗೂ ಸಂಗಾತಿಯಾಗಿತ್ತು ಎಂದು ಅವರು ಹೇಳಿದರು. ಅವರು ಹುಷಾರಿಲ್ಲದ ಮೇಲೆ ಇಡೀ ನಮ್ಮ ಮನೆಯನ್ನು ನೋಡಿದವರು ಬಹಳ ಜನ ಇಲ್ಲಿದ್ದಾರೆ. ಎಲ್ಲ ಕಪಾಟುಗಳನ್ನ ಜಾಲಾಡಿಸಿದಾಗ ಅದರೊಳಗೆ ಸಿಕ್ಕಿದಂತಹ ವೈವಿಧ್ಯಮಯವಾದಂತಹ ಸಂಗ್ರಹದ ವಿಷಯಗಳು, ಅವರು ಮಾಡಿದ ಕೆಲಸಗಳು. 2 ಗಂಟೆವರೆಗೆ ಕೂತ್ಕೊಳ್ತಿದ್ರು, ಮತ್ತು 3 ಗಂಟೆ, ಒಂದೇ ಗಂಟೆ ನಿದ್ದೆಯಲ್ಲಿ ಮತ್ತು 3 ಗಂಟೆಗೆ ಹೇಳ್ತಾಯಿದ್ರು. ಮೊನ್ನೆ ಕೊನೆಯ ದಿನದವರೆಗೂ 3 ಗಂಟೆಗೆ ಎದ್ದು ನನ್ನನ್ನು ಎಬ್ಬಿಸ್ತಾಯಿದ್ರು. ನನ್ನ ಅಜ್ಜಿ 3 ಗಂಟೆಗೆ ನನ್ನನ್ನು ಎಬ್ಬಿಸಿ ಬಹಳ ಒಳ್ಳೆಯ ಅಭ್ಯಾಸ ಕಲಿಸಿದ್ದಾರೆ ನನಗೆ ಅಂತ ಹೇಳ್ತಾಯಿದ್ರು. ಕೊನೆಯ ದಿನದವರೆಗೂ ಕೂಡ 3 ಗಂಟೆಗೆ ಎದ್ದು ತನ್ನ ಸ್ವರದಿಂದ ನನ್ನನ್ನು ಎಬ್ಬಿಸ್ತಾಯಿದ್ರು. ಎದ್ದು ನಾನು ಅವರಿಗೆ ಸಾಂತ್ವನವಾಗುವಂತಹ ಹಾಡುಗಳನ್ನು ಹಾಕ್ತಾಯಿದ್ದೆ. ಹಂಪಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಉಪಕುಲಪತಿ ಪ್ರೊಫೆಸರ್ ವಿವೇಕ್ ರೈ ಅವರು ಮಾತನಾಡಿ, ವಾಮನ ನಂದಾವರ ದಂಪತಿಗಳು ಸಾಹಿತ್ಯ, ಸಂಸ್ಕೃತಿ, ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡವರು. ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದವರು ಎಂದು ಹೇಳಿದರು. 3 ವಾರದ ಹಿಂದೆ ನಾನು ಮತ್ತು ನನ್ನ ಹೆಂಡತಿ ಅವತಾರಿಗೆ ಹೋದಾಗ ಅವರು ಕಣ್ಣು ತೆರೀಲಿಲ್ಲ. ಚಂದ್ರಕಲಾ ಮತ್ತೆ ನನ್ನ ಹೆಸರು ಹೇಳಿದರು, ಕಣ್ಣು ತೆರೆದರು, ನನ್ನ ಕೈಯನ್ನು ಗಟ್ಟಿ ಹಿಡ್ಕೊಂಡ್ರು. ಸ್ವಲ್ಪ ಹೊತ್ತು ನಾನು ಮಾತಾಡಿದ್ದೆ, ಸುಮ್ಮನೆ ಕೇಳಿ ಕಣ್ಣು ತೆರ್ತಾಯಿದ್ದರು. ಕೈ ಬಿಡಿಸ್ಕೊಳ್ಳೋಕ್ಕೆ ಹೇಳಲಿಕ್ಕಾಗ ಬಿಡಿಸ್ಕೊಳ್ಳಲಿಲ್ಲ ಅವರು. ಹಾಗಾಗಿ ನಾನು ಅಲ್ಲಿ ಕಣ್ಣೀರು ಹಾಕಲಿಕ್ಕೆ ಆಗಲಿಲ್ಲ, ಮನೆಯವರೆಗೆ ನಾನು ತಡ್ಕೊಂಡು ಬಂದೆ. ಹಾಗಾಗಿ ನನಗೇನಾಗ್ತದೆ ಅಂದರೆ, ಇದೊಂದು 1000 ಬಾರಿ ಭೇಟಿಯಾಗಿದ್ದೇನೆ ಅಂತಲ್ಲ, 1987ರಿಂದ ಮೊನ್ನೆ ಅಂದರೆ 3 ವರ್ಷದವರೆಗೆ ಅನೇಕ ಕೆಲಸಗಳಲ್ಲಿ ನಾವು ಒಟ್ಟಾದವರು. ಅವರು ಕೊನೆಗೆ ಏನಾಯಿತು, ನಾನು ಒಂದು ಹೇಳಬೇಕು. ಜರ್ಮನಿಯಲ್ಲಿ ನಾನಿದ್ದಾಗ ಒಂದು ಸ್ಪ್ರಿಂಗ್ ಫೆಸ್ಟಿವಲ್ ಇತ್ತು. ಅಲ್ಲಿ ಇಂಡಿಯಾದ ತಿಂಡಿಗಳು ಮತ್ತು ಆಟಗಳು. ನನಗೆ ಚೆನ್ನೆ ಮನೆ ಆಟ ಆಡಬೇಕು. ಅದಕ್ಕೆ ಅವರಿಗೆ ಇಮೇಲ್ ಮಾಡಿದ್ದೆ, ಫೋನ್ ಮಾಡಿದೆ, ಇನ್ನೊಂದು ಕಡಪುಳದ ಕೊರಲೆ ಅಂತ. ಅವರು ಚೆನ್ನೆ ಆಡುವುದೆಲ್ಲ ಹೇಳಿಕೊಟ್ರು. ಅಲ್ಲಿ ನಾನು ಮತ್ತು ನನ್ನ ಜರ್ಮನ್ ಸ್ಟೂಡೆಂಟ್ ಅವಳು ಝೀನಾ ಅನ್ನೋಳು, ನಾವಿಬ್ಬರು ಆಟ ಆಡಿದೆವು. ಆಮೇಲೆ ನಾನು ಇಲ್ಲಿ ಬಂದ ಮೇಲೆ ಹೇಳಿದೆ, ನೀವು ಈ ತಾಯಿ ಚೆನ್ನೆ ಮಣ್ಣೆ ತಂಜಿ ಬೂಕವನ್ನು ಪೇರವಲ್ಲಿ ಅಂತ. ಅವರು ಚೆನ್ನೆ ಮಣ್ಣೆ ಮೇಲೆ ತುಂಬ ಒಳ್ಳೆಯ ಪುಸ್ತಕ ಬರೆದಾರೆ. ನಾವೆಲ್ಲ ಇಷ್ಟು ಒಳ್ಳೆಯ ಒಂದು ಪುಸ್ತಕ ನೋಡಲೇ ಇಲ್ಲ. ಚೆನ್ನೆ ಮಣೆಯ ಬಗ್ಗೆ ಮಾಡಿದರು. ವಿಚಾರವಾದಿ ಪ್ರೊಫೆಸರ್ ನರೇಂದ್ರ ನಾಯ್ಕ್ ಅವರು ಮಾತನಾಡಿ, ಡಾಕ್ಟರ್ ವಾಮನ ನಂದಾವರ ಅವರು ತುಳು ಭಾಷೆಗೆ ಬಹುದೊಡ್ಡ ಕೊಡುಗೆಗಳನ್ನು ನೀಡುತ್ತಾ ಬಂದಿದ್ದಾರೆ ಎಂದು ಸ್ಮರಿಸಿದರು. ವೈದ್ಯಕೀಯ ಶಿಕ್ಷಣಕ್ಕಾಗಿ ದಾನವಾಗಿ ಕೊಡ್ತೇವೆ. ಪ್ರಾಯಶಃ ಅವರು ಕೂಡ ತಮ್ಮ ದೇಹದ ಮೇಲೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಲಿ ಎಂಬ ಉದ್ದೇಶದಿಂದ ಮೊದಲೇ ಅವರು ಹೇಳಿರಬೇಕು, ದಾನ ಮಾಡಬೇಕಂತೇಳಿ. ತತ್ಕಾರಣ ಅವರ ಕುಟುಂಬದವರು ಈ ದುಃಖದ ಮಧ್ಯೆಯೂ ಅವರ ದೇಹವನ್ನು ದಾನವಾಗಿ ಕೊಟ್ಟಿದ್ದಾರೆ. ಅದು ಅಲ್ಲದೆ ಕೊನೆಯ ವರ್ಷಗಳಲ್ಲಿ ಪ್ರಾಯಶಃ ನಾನು ವಾಮನನ್ನು ಮೀಟ್ ಆದಾಗ ಅವರಿಗೆ ನನ್ನ ಪರಿಚಯ ಇರಲಿಲ್ಲ.
ಯಾಕೆಂದರೆ ಅವರು ಬ್ರೈನ್ ಡಿಜನರೇಷನಿಂದಾಗಿ ಆಲ್ಝೈಮರ್ಸ್ ಡಿಸೀಸ್ ಅಂತ ಬಳಲ್ತಾ ಇದ್ದರು. ಏನೋ ನೋಡಿದಾಗ ಏನೋ ಒಂದೇ ಶಬ್ದವನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದರು. ಆದರೂ ಅವರ ವ್ಯಕ್ತಿತ್ವವು ಅವರ ಮೇಲ್ನೋಟಕ್ಕೆ ಕಾಣುವಂಥ ವ್ಯಕ್ತಿತ್ವ ಹಾಗೇ ಇತ್ತು. ಈ ಸಂದರ್ಭದಲ್ಲಿ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ತಾರನಾಥ್ ಗಟ್ಟಿ ಕಾಪಿಕಾಡ್, ಪ್ರಭಾಕರ್ ಶರ್ಮಾ, ಶಶಿಲೇಖಾ, ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಸೇರಿದಂತೆ ಗಣ್ಯರು ಆಗಮಿಸಿ ನುಡಿನಮನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ನಟ ಮೈಮ್ ರಾಮದಾಸ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಇದೇ ವೇಳೆ ಖ್ಯಾತ ಕವಿಯು ಭಾವಗೀತೆ ಗಾಯಕರೂ ಆದ ರಾಘವೇಂದ್ರ ಬೀಚಾಡಿ ತಂಡದವರಿಂದ ಭಾವಗೀತಾಂಜಲಿ ಜರುಗಿತು. ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾರಿ ಗುರುಳು ಬಿಟ್ಟು, ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾರಿ ಗುರುಳು ಬಿಟ್ಟು, ಹೇಗೆ ಮರೆಯಾಗುವುದೋ ನಿರ್ಧನಿಕ ನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು, ಹೇಗೆ ಬೆಳಕಾಗುವುದೋ ನಿರ್ಧನಿಕ ನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.